ಜೈ ಶ್ರೀರಾಮ್, ಹೇಗಿದ್ದೀರಾ? ಇದು ನಿನ್ನೆದು ಕೃಷ್ಣನ ಅಲಂಕಾರ ನೋಡ್ಕೋತಾ ಬನ್ನಿ. ಆನಂತರ ಸ್ವಾಮಿಗಳು ಮಾಡುವ ಪೂಜೆನೂ ಎಲ್ಲ ನೋಡ್ಕೋತಾ ಬನ್ನಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಕಿರಿಯತಿಗಳು. ಇದು ಏನು ಗೊತ್ತಾ, ಕಡಿಯಾಳಿ ಅಮ್ಮನವರು ಉಡುಪಿ ಕೃಷ್ಣ ಮಠಕ್ಕೆ ಬಂದು ಅಣ್ಣನ ಮನೆಗೆ ಬರುವಂತಹ ಸಂಪ್ರದಾಯ ನಿನ್ನೆಲ್ಲ ಮೊನ್ನೆಯಲ್ಲಿ ಉತ್ಸವ ಆಗಿದ್ದು ನೋಡ್ಬೋದು. ದೇವರನ್ನು, ಕಡಿಯಾಳಿ ದೇವರನ್ನು, ಉತ್ಸವ ಮೂರ್ತಿನ. ಇದು ಇವತ್ತಿನ ಅಲಂಕಾರ. ಪುಷ್ಪದಲ್ಲಿ ಆಡುವಂಥ ಕೃಷ್ಣ ಅಂತ ಆ ಥರ ಏನೋ ಅಲಂಕಾರ ಬರುತ್ತೆ ಹೆಸರು. ಶಾರ್ಟ್ಸಲ್ಲಿ ಹಾಕಿದ್ದೀನಿ ಆ್ಯಕ್ಚುಲಿ. ನೀವು ಅದನ್ನ ಚಾನಲ್ಗೆ ಹೋದರೆ ಶಾರ್ಟ್ಸಲ್ಲೆಲ್ಲ ಗೊತ್ತಾಗುತ್ತೆ ನೋಡಿ. ಹೂವಿನ ಉಂಡೆ ಮಾಡಿ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ನಮ್ಮ ಕೃಷ್ಣ, ನೀವು ನೋಡ್ಬೋದಲ್ಲಿ. ನೋಡಿ, ಆನಂತರ ಇವತ್ತೊಂದು ರೆಸಿಪಿನ ತಗೊಂಬಂದಿದ್ದೀನಿ. ಉಡುಪಿಯಲ್ಲಿ ಮಾಡುವಂತಹ ಬೀನ್ಸ್ ಸಾಂಬಾರು ಅಂತ, ಅಥವಾ ಬೀನ್ಸು ಹುಳಿ ಹೇಗೆ ಮಾಡುವಂತ ನೋಡ್ಕೊಂಡು ಬರೋಣ. ನೋಡಿ, ಇದು ಪಡು ಅಲೆಗೂರು ಅಂತ ದೇವಸ್ಥಾನ ಇದೆ ನಮ್ಮನೆ ಹತ್ತಿರ. ಕೊಲ್ಲೂರಿಂದ ಬಂದು ಆ ಕುಟುಂಬದವರಿಗೆ ಒಲಿದು ಬಂದಂಥ ದೇವರದು. ಅಲ್ಲಿ ನಿನ್ನೆ ಉತ್ಸವ ನಡೆದಿತ್ತು, ಅದರ ವಿಡಿಯೋನೂ ಹಾಕಿದ್ದೀನಿ, ನೋಡ್ಕೋತಾ ಬನ್ನಿ. ನಿನ್ನೆಲ್ಲ, ಮೊನ್ನೆ. ಇದು ಉತ್ಸವ ಮೂರ್ತಿ. ಇದು ಮೂಲದೇವರು. ಇದು ಮೂಲದೇವರು ನೋಡ್ಬೋದು ನೀವು. ಆನಂತರ ನೋಡಿ, ಬೀನ್ಸದೊಂದು ಸಾಂಬಾರು ಮಾಡೋಣ. ತುಂಬ ಈಸಿಯಾಗಿ ಮಾಡುವಂಥದ್ದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಫಸ್ಟ್ ಏನು ಗೊತ್ತಾ, ಬೇಳೆನ ಫಸ್ಟ್ ಚೂರು ಬೇಯಕ್ಕಿಟ್ಕೊಳ್ಳಿ. ಅರಶಿನ ಮತ್ತು ಚಿಟಿಕೆ, ನೋಡಿ, ಅರಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನ ಬೇಯಕ್ಕಿಟ್ಬಿಡಿ. ನೀಟಾಗಿ ತೊಳೆದು ಬೇಯಕ್ಕಿಟ್ಬಿಡಬೇಕು. ನಾನು ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ, ಕುಕ್ಕರ್ ಇಲ್ಲದೇ ಮಡಿಕೆಯಲ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆನಂತರ ಬೀನ್ಸನ್ನು ನಾವು ಚಾಕುನಲ್ಲಿ ಕಟ್ ಮಾಡದೆ ಅದರ ನಾರನ್ನೆಲ್ಲ ಒಂದೊಂದನ್ನೇ ಬಿಡಿಸ್ಕೊಂಡು ನಾವು ಮಾಡಬೇಕು. ನಾನು ತುಂಬ ಸಲ ತೋರಿಸಿದ್ದೀನಿ ಅದನ್ನ. ನೋಡಿ, ಅರ್ಧ ಬೆಂದಾಗ ಇದು ಬೇಳೆ ಅದನ್ನ ಹಾಕಬೇಕು. ಬೀನ್ಸನ್ನು ಸ್ವಲ್ಪ ಅರಿಶಿನ ಹಾಕಿ ನಿಧಾನವಾಗಿ ಬೇಯಕ್ಕೆ ಬಿಡಿ. ಇದು ತುಂಬಾ ಚೆನ್ನಾಗಾಗುತ್ತೆ. ಇದು ತುಂಬ ಲೈಟ್ ಮಸಾಲೆಯಾಗಿ. ನನ್ನ ಹತ್ರ ಹಸಿ ತೆಂಗಿನಕಾಯಿ ಇರಲಿಲ್ಲ, ಆದ ಕಾರಣ ಈ ಒಣಗಿದ ಕಾಯನ್ನು ತೆಗೆದು ಅದನ್ನ ಬಿಸಿನೀರಲ್ಲಿ ಹಾಕಿ ಒಂದು 10 ನಿಮಿಷ ಬಿಟ್ಟರೆ ನಮಗೆ ಹಸಿ ಕಾಯಿ ಥರನೇ ಅದನ್ನ ಬಳಸ್ಬೋದು. ನಾನು ತುಂಬ ಸಲ ಹಳೆ ವೀಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ. ಹಸಿ ತೆಂಗಿನಕಾಯಿ ಇದ್ದರೆ ಬೆಟರ್ ಅಲ್ವಾ, ಇಲ್ಲದಿದ್ದರೆ ಏನು ಮಾಡೋದು, ಬೇಕಲ್ವಾ. ಅದಕ್ಕೆ ಕುದಿಯುವ ನೀರಲ್ಲಿ ಹಾಕಿ ಒಂದು 10 ನಿಮಿಷ ಬಿಟ್ಟರೆ ಆನಂತರ ಮಸಾಲೆ ಜೊತೆ ನಾವು ಅದನ್ನ ರುಬ್ಕೋಬೋದು. ನೋಡಿ, ಬಿಸಿ ನೀರಲ್ಲಿ ಹಾಕ್ತಾಯಿದ್ದೀನಿ, ಕಾಣ್ಬೋದು. ಹಾಕಿ ಮುಚ್ಚಿಟ್ಬಿಡಿ. ಈ ಥರ ಮಾಡೋದ್ರಿಂದ ನಿಮಗೆ ನಾವು ಒಣಗಿದ ತೆಂಗಿನಕಾಯಿ ಹಾಕಿದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ. ಆನಂತರ ಮಿಕ್ಸಿಗೆ ನೋಡಿ, ಜೀರಿಗೆ, ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನ ಪುಡಿ ಮಾಡ್ಕೊಳ್ಳಿ ಫಸ್ಟು. ನೋಡಿ, ಜೀರಿಗೆ, ಇದು ಜೀರಿಗೆ ಮಸಾಲ, ಹಸಿ ಮಸಾಲ, ಅದು ಸಾಂಬಾರು. ಇದು ಸ್ವಲ್ಪ ಗ್ಯಾಸ್ ಆಗೋದ್ರಿಂದ ಬೇಳೆ ಮತ್ತು ಬೀನ್ಸು ನಾವು ಅದಕ್ಕೆ ಜೀರಿಗೆ ಮಸಾಲೆ ಹಾಕಿ ಮಾಡ್ತೀವಿ. ಹಲಸಿನಕಾಯಿ ಕೂಡ ಇದೇ ಥರ ಮಾಡ್ತೀವಿ ನಾವು. ನಾನು ತುಂಬ ಸಲ ತೋರಿಸಿದ್ದೀನಿ. ಉಡುಪಿಯಲ್ಲಂತೂ ಇದು ತುಂಬಾ ಫೇಮಸ್. ಇದು ನಾವು ಎಲ್ಲ ಕಡೆ ಹೋದರೂ ಒಂದು ಫಂಕ್ಷನಲ್ಲಿ ಈ ಅಡುಗೆ ಇದ್ದೇ ಇರುತ್ತೆ. ಆನಂತರ ಬೇಕು ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡ್ರೆ ಟೇಸ್ಟಿ ಆಗುತ್ತೆ. ಒಂದು ರೌಂಡು ಪುಡಿ ಮಾಡ್ಕೊಂಡ ನಂತರ ನೀರು ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಆನಂತರ ನೋಡಿ, ಆ ಬೆಂದ ತರಕಾರಿಗೆ, ನೋಡಿ ತರಕಾರಿ ಬೆಂದಿದೆ, ನೀವು ಕಾಣ್ಬೋದು. ಉಪ್ಪು, ಹುಳಿ, ಬೆಲ್ಲ ಸ್ವಲ್ಪ ಇಲ್ಲಿ ಜಾಸ್ತಿ ಬೇಕಾಗತ್ತೆ ಇದಕ್ಕೆ. ನೋಡಿ, ಉಪ್ಪು, ಹುಳಿ, ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಹುಣಸೆ ಹಣ್ಣಿದ ಪಲ್ಪ್ ತೆಗೆದು ಕುದಿಸಿಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ, ತುಂಬಾ ಹೆಲ್ಪ್ ಆಗುತ್ತೆ ಅದು. ನೋಡಿ, ಆನಂತರ ಈ ಮಸಾಲೆ ಇದೆಯಲ್ಲ, ಮಸಾಲೆನೂ ಹಾಕ್ಕೊಂಡು ನೀಟಾಗಿ ಕುದಿ ಬರಲಿಕ್ಕೆ ಬಿಡಿ. ಯಾರಿಗೆಲ್ಲ ಈ ಬೀನ್ಸ್ ಸಾಂಬಾರು ತುಂಬ ಇಷ್ಟ ಅವರು ಕಮೆಂಟ್ಸಲ್ಲಿ ಹೇಳಿ. ಯಾರು ಬೇರೆ ಊರಿಂದ ನೋಡ್ತಾ ಇದ್ದೀರೋ ಅವರು ಈ ಸಾಂಬಾರನ್ನು ಮಾಡಿ ನೋಡಿ. ನಿಮಗೆ ಬೆಲ್ಲ ಸ್ವಲ್ಪ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಬಾಕಿದೆಲ್ಲ ಸೇಮು, ತುಂಬಾ ಚೆನ್ನಾಗಿ ಬರುತ್ತೆ. ಖಾರ ಬೇಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಅಷ್ಟೇನು ಇದರಲ್ಲಿ. ಬಟ್ ಈರುಳ್ಳಿ, ಬೆಳ್ಳುಳ್ಳಿ ಏನೂ ಹಾಕೋದು ಇದೊಂದು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ. ನಾವು ಆ್ಯಕ್ಚುಲಿ ಇದನ್ನು ಮಡಿಕೆಯಲ್ಲೇ ಮಾಡೋದು, ತುಂಬಾ ಚೆನ್ನಾಗಾಗುತ್ತೆ. ಟೈಮ್ ಇಲ್ಲ ಅಂತಂದರೆ ಮಾತ್ರ ಡೈರೆಕ್ಟಾಗಿ ಸ್ಟೀಲ್ ಪಾತ್ರೆಯಲ್ಲೇ ಮಾಡ್ತೀನಿ ನಾನು.
ನೋಡಿ ಇದು ಕುದಿ ಬರಬೇಕು ನೀಟಾಗಿ. ಮಿಕ್ಸಿ ತೊಳೆದ ನೀರನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಇದು ತುಂಬ ನೀರಿರೋದಿಲ್ಲ, ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಸಾಂಬಾರು. ಹಸಿ ಮಸಾಲೆ ಸಾಂಬಾರು ಅಂದರೆ ಪಜಿ ಮಸಾಲೆ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದೇ ಥರ ಕೊತ್ತಂಬರಿ ಜೀರಿಗೆ ಹಾಕಿನೂ ಕೆಲವುದಕ್ಕೆ ಮಾಡ್ತೀವಿ. ನಮ್ಮ ಅಮ್ಮ ಅತ್ತೆ ಎಲ್ಲ ಇದೇ ಥರ ಸಾಂಬಾರು ಮಾಡ್ತಾಯಿದ್ರು. ನೋಡಿ ಅದು ಕೆನೆ ಥರ ಬರಬೇಕು, ಆವಾಗ ಹಸಿ ಮಸಾಲೆ ಹೋಗಿದೆ ಅಂತ ಅರ್ಥ. ಇದಕ್ಕೆ ಹಸಿ ಮಸಾಲೆ ಹಾಕುವ ಕಾರಣ ಒಗ್ಗರಣೆ ತುಂಬ ಇಂಪಾರ್ಟೆಂಟು. ಯಾವುದೇ ಸಾಂಬಾರು ಪುಡಿ ಇಲ್ಲದೆ ಈಸಿಯಾಗಿ ಚಕಾಚಕಂತ ಮಾಡ್ಬೋದಾದಂಥ ಸಾಂಬಾರು ಇದೇ ಥರ ಸೇಮ್ ಪ್ರೊಸೀಜರ್. ಅಲಸಂಡೆ ಕೂಡ ಮಾಡ್ಕೋಬೋದು ನಾವು. ನೋಡಿ ಚೆಂದ ಕುದಿಬೇಕು, ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಇದರ ಹಸಿ ವಾಸನೆ ಹೋಗೋದಿಲ್ಲ. ನಮ್ಮೂರಲ್ಲಿ ಬಿಟ್ಟು ಬಿಟ್ಟು ಮಳೆ ಬರ್ತಾ ಉಂಟು. ನಿಮ್ಮೂರಲ್ಲೆಲ್ಲ ಹೇಗೆ? ಅಕಾಲಿಕ ಮಳೆ ಇಲ್ಲಿ. ಮೊನ್ನೆ ತುಂಬ ಗಾಳಿ ಬಂದಿತ್ತು, ತುಂಬಾ ಹೆದರಿನೇ ಹೋಗಿದ್ವಿ ಸೌರಮಾನ ಯುಗಾದಿ ಆವತ್ತು. ನೋಡಿ ಅದಕ್ಕೆ ಆವತ್ತು ವೀಡಿಯೋ ಅಪ್ಲೋಡ್ ಎಲ್ಲ ಮಾಡಲಿಕ್ಕೆ ಆಗಿರಲಿಲ್ಲ. ನೋಡಿ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕೋಬೇಕು. ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಈ ಸಾಂಬಾರು ರೆಡಿಯಾಗಿಬಿಡುತ್ತೆ. ನೋಡಿ ಸ್ವಲ್ಪ ಇಂಗು ಹಾಕೊಳ್ಳೋದನ್ನು ಮರಿಬೇಡಿ. ಹಾಗೇ ಬಿಡ್ತು ಸಾಂಬಾರು. ನೆಕ್ಸ್ಟ್ ವೀಕಲ್ಲಿ ಇನ್ನೂ ಸ್ವಲ್ಪ ಮಾವಿನ ಮಿಡಿನ ಹೇಗೆ ಸ್ಟೋರ್ ಮಾಡಿಡುವಂಥದ್ದು ಅಂದರೆ ಗೊರಟಾದ ಮಾವಿನಕಾಯಿದೆಲ್ಲ ತೋರಿಸ್ತಾ ಬರ್ತೀನಿ. ಇದು ನೋಡಿ ನಿನ್ನೆ ಉಂಡಾರು ದೇವಸ್ಥಾನದಲ್ಲಿ ನಡೆದಂತಹ ವಾದಿರಾಜರ ಪೂಜೆಯೆಲ್ಲ ಸ್ವಲ್ಪ ಸ್ವಲ್ಪ ಚಿತ್ರಗಳನ್ನು ಹಾಕ್ತಾ ಬರ್ತಾ ಇರ್ತೀನಿ. ಅಲ್ಲಿ ಉತ್ಸವ ಇತ್ತು ನಿನ್ನೆ, ನೋಡ್ಬೋದು. ಹಯಗ್ರೀವ ದೇವರು, ಹಯವದನ ದೇವರು, ಭೀಮಸೇನನ ಪೂಜೆ ಮಾಡಿದಂತಹ ನರಸಿಂಹ ದೇವರು, ತಿರುಪತಿಯಲ್ಲಿ ಒಲಿದು ಬಂದಂತಹ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ದೇವರು, ಉಂಡಾರು ವಿಷ್ಣುಮೂರ್ತಿ ದೇವರು, ಅದನ್ನು ನೋಡ್ಬೋದು. ನಮ್ಮ ಮನೆಯ ಬೆಕ್ಕುಗಳನ್ನು ನೋಡಿ. ಆ ಮುಂಚಿನ ಮರಿ ಇದೆಯಲ್ಲ 6 ತಿಂಗಳು ಹಿಂದೆ ಹುಟ್ಟಿದ್ದು, ಅದು ಕೂಡ ಈ ಮರಿಗಳ ಜೊತೆ ಸೇರಿಕೊಂಡು ಅಮ್ಮನ ಹಾಲು ಕುಡಿಯೋದು. ಅದಕ್ಕೋಸ್ಕರ ನಾನು ಬೈತೀನಿ ಅಂತ ನನ್ನ ಮುಖ ನೋಡ್ತಾ ಕೂತಿದ್ದಾನೆ, ನೋಡ್ಬೋದು. ಅವಳಿಗೆ ಸಿಟ್ಟು ಬಂದುಬಿಡುತ್ತೆ, ಆಮೇಲೆ ಹೊಡೆದಾಕ್ಬಿಡ್ತಾಳೆ. ನೋಡಿ ನಮ್ಮ ಮನೆಯಲ್ಲಿ ಮಳೆ ನೋಡ್ಬೋದು ನೀವು, ಎಷ್ಟು ಜೋರು ಬಂದಿದೆ ಅಂತಂದರೆ ಮೊನ್ನೆ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಗೊತ್ತಾರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಿಗೆ ಬೇಕು ಈ ಸಾಂಬಾರು ಅಡುಗೆಗಳು ಅದೆಲ್ಲ ಅವರಿಗೆ ಶೇರ್ ಮಾಡಿಕೊಳ್ಳಿ. ಆಮೇಲೆ ಉಡುಪಿಯಲ್ಲಿರೋ ನಡೆಯುವಂಥ ಪ್ರೋಗ್ರಾಮ್ಗಳೆಲ್ಲ ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಬರ್ತೀನಿ, ನೀವು ನೋಡ್ಬೋದು. ಇಷ್ಟ ಆದರೆ ಲೈಕ್ ಬಟನ್ ಹೊಡೆಯೋದನ್ನು ಮರಿಬೇಡಿ. ಇವತ್ತು ಕೂಡ ಮಳೆ ಇದೆ ಅಂತ ಅನಿಸುತ್ತೆ, ತುಂಬ ಸೆಕೆ ಇದೆ ಉಡುಪಿಯಲ್ಲಿ. ನೋಡಿ ಫುಲ್ಲು ಇದಾಗಿಬಿಟ್ಟಿದೆ, ನೀವು ಕಾಣ್ಬೋದು. ಮಳೆ ಮಳೆ ಮಳೆ. ಈ ಟೈಮಲ್ಲಿ ಮಳೆ ಬಂದರೆ ರೋಗಗಳು ಜಾಸ್ತಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.